ಕಡಪದ 2 ದಲಿತ ಕುಟುಂಬಕ್ಕೆ 94ಸಿ ಅಡಿ ಜಾಗ ಮಂಜೂರುಗೊಂಡಿದ್ದರೂ ಕಡಪ ತಹಶೀಲ್ದಾರ್ ಹಕ್ಕುಪತ್ರಕ್ಕಾಗಿ ಕಳೆದ 3 ವರ್ಷದಿಂದ ಸತಾಯಿಸಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಕಡಪ ತಾಲೂಕಿನ ಕಳಾರ ಎಂಬಲ್ಲಿ ಸುಮಾರು 60 ವರ್ಷಗಳಿಂದ ವಾಸವಾಗಿರುವ ವಿಧವೆ ಮಹಿಳೆ ಮಾಣಿಗೋ ಮತ್ತು ಪೀಚಿನ ಎಂಬುವರು 3 ವರ್ಷಗಳಿಂದ ಹಕ್ಕುಪತ್ರಕ್ಕಾಗಿ ಅಲೆದಾಡ್ತಾ ಇದ್ದಾರೆ. ಭೂಮಾಪಕರು 5 ಬಾರಿ ಅಳತೆ ಮಾಡಿ ನಕ್ಷೆ ತಯಾರಿಸಿ ಕಂದಾಯ ನಿರೀಕ್ಷಕರು ತನಿಖೆ ನಡೆಸಿ ನಿವೇಶನ ಮಂಜೂರುಗೊಳಿಸಿದರು. ಅಲ್ಲದೆ ತಹಶೀಲ್ದಾರರ ನಡವಳಿಯಂತೆ ಜಮೀನು ಮಂಜೂರುಗೊಳಿಸುವ ಸಲುವಾಗಿ ಸರ್ಕಾರಕ್ಕೆ ಪಾವತಿಸಬೇಕಾದ ರೂಪಾಯಿ 917ರಂತೆ ಇವರು ಪಾವತಿಸಿದ್ದಾರೆ. ಆದರೆ 3 ವರ್ಷ ಕಳೆದರೂ ಈ ತನಕ ಇವರಿಗೆ ಹಕ್ಕುಪತ್ರ ನೀಡಲಾಗಿಲ್ಲ. ಇದೀಗ ಕಡಬ ತಹಶೀಲ್ದಾರರ ಸ್ಪಂದನೆ ಸಿಗದ ಹಿನ್ನೆಲೆ ಪುತ್ತೂರು ಸಹಾಯಕ ಕಮಿಷನರ್ ಅವರಿಗೆ ದೂರು ನೀಡಿ ಹಕ್ಕುಪತ್ರ ನೀಡುವಂತೆ ವಿನಂತಿಸಿದ್ದಾರೆ.